ಶ್ರೀ ಕ್ಷೇತ್ರ ಕೊಲ್ಯ ಪರಮ ಪೂಜ್ಯ ಶ್ರೀ ಸ್ವಾಮಿ ರಮಾನಂದಾಶ್ರಮ ಮಠ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನಡು ಆಯುಧ ಪೂಜಾ ಸಂಭ್ರಮನು ಬುಧವಾರ ಕಾಣೆ നടപ്പായത്. ಪರಮ ಪೂಜ್ಯ ಸದ್ಗುರು ರಾಜಯೋಗಿ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಲಿನ ಆಧ್ಯಾತ್ಮಿಕ ಸಾಧನದ ತಪೋಭೂಮಿ ಶ್ರೀ ಮೂಕಾಂಬಿಕಾ ದೇವಸ್ಥಾನಡು ಬುಧವಾರ ಕಾಂಡೆ ಆಯುಧ ಪೂಜಾ ಸೇವೆ നടപ്പായത്. ಭಕ್ತ ಬಂಧುಲು ತಂಕ್ಲೆ ಬೈಕ್ ಕಾರು ಲಾರಿ ಬಸ್ಲೇನು ಶ್ರೀ ಕ್ಷೇತ್ರ ಕಂತದು ಆಯುಧ ಪೂಜಾ ಸಂಪ್ರದಾಯ നടപ്പായത്. ಪರಮ ಪೂಜ್ಯ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಲಿನ ಭಾವಚಿತ್ರದ ಎದುರುಡು ಭಕ್ತಿಡು ಪ್ರಾರ್ಥನೆ ಸಂದಾದು ಅಪ್ಪೆ ಮೂಕಾಂಬಿಕೆಗೂ ಸೇವೆ ಸಂದಾದು ವಾಹನ ಪೂಜಾ ವಿಧಿಗಳೇ നടപ്പായത്.
ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಶ್ರೀ ಶ್ಯಾಮ್ ಪ್ರಕಾಶ್ ಭಟ್ ಬೊಕ್ಕ ಬಳಗದಕ್ಲು ಪೂಜಾ ಸೇವೆಲೆ ನಡಪಾಯರು.